ದೇಶದ ಪ್ರಸಿದ್ಧ ಟೂ ವೀಲರ್ ಬ್ರ್ಯಾಂಡ್ ಹೀರೋ ಮೋಟೋಕಾರ್ಪ್ ಗ್ರಾಹಕರ ಹಾಟ್ ಫೇವರಿಟ್ ಆಗಿದೆ. ಇದೀಗ ಹೀರೋ ಮೋಟೋಕಾರ್ಪ್ನ ಮತ್ತೊಂದು ಶೋರೂಮ್ ಕರಾವಳಿಗೆ ಪಾದಾರ್ಪಣೆಗೊಂಡಿದೆ. ಮಂಗಳೂರು ಹೊರವಲಯದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಪ್ರದೇಶ ಮುಡಿಪು ಸಾಂಬಾರ್ ತೋಟದ ನೂರಾ ಕಾಟೇಜ್ನಲ್ಲಿ ಹೀರೋದ ನೂತನ ಶೋರೂಮ್ ಗ್ರ್ಯಾಂಡ್ ಮೋಟಾರ್ಸ್ ಶುಭಾರಂಭಗೊಂಡಿದೆ. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವ ಪ್ರದೇಶ ಮುಡಿಪುವಿಗೆ ಒಂದು ಕೊಡುಗೆ ಎನ್ನುವ ಹಾಗೆ ಉದ್ಯಮಿಗಳಾದ ಮೊಹಮ್ಮದ್ ಶಾಫಿ ಮತ್ತು ಲಿಂಗಪ್ಪ ಎಂ ನಾಯಕ್ ಅವರ ಮಾಲಕತ್ವದಲ್ಲಿ ಗ್ರ್ಯಾಂಡ್ ಮೋಟಾರ್ಸ್ ಪಾದಾರ್ಪಣೆ ಮಾಡಿದೆ. ನೂತನ ಮಳಿಗೆಯನ್ನ ವೆಸ್ಟ್ ಕೋಸ್ಟ್ ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ರಫೀಕ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಮಂಗಳೂರು ಮಳಿಗೆಗೆ ಮುಡಿಪು ಭಾಗದಲ್ಲಿ ಬಹಳಷ್ಟು ಗ್ರಾಹಕರಿದ್ದು, ಗ್ರಾಹಕರ ಅನುಕೂಲಕ್ಕಾಗಿ ಮುಡಿಪಿನಲ್ಲಿ ನೂತನ ಶಾಖೆಯನ್ನು ಆರಂಭಿಸಲಾಗಿದೆ. ಗ್ರಾಹಕರಿಗೆ ಮಂಗಳೂರಿನಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳು ಮಿತ ದರದಲ್ಲಿ ಉತ್ತಮ ಸೇವೆಯ ಜೊತೆಗೆ ದೊರೆಯಲಿದೆ ಅಂತ ಹೇಳಿದ್ರು. ಇದು ಔಟ್ಲೆಟ್ ಓಪನ್ ಮಾಡೋ ಉದ್ದೇಶ ಏನಂದರೆ ಮುಡಿಪುದಲ್ಲಿ ಅಕ್ರಾಸ್ ಮುಡಿಪು ನಮಗೆ ತುಂಬ ಹೀರೋ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ. ದೇ ವಾಂಟೆಡ್ ಎ ಬೆಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಕ್ಸ್ಪೀರಿಯನ್ಸ್. ನಮ್ಮ ಮ್ಯಾಂಗ್ಳೂರಲ್ಲಿ ಏನು ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ಲೋ ಡೌನ್ ಪೇಮೆಂಟ್ ಸ್ಕೀಮ್ ಇರ್ಬೋದು, ಎಕ್ಸ್ಚೇಂಜ್ ಬೆನಿಫಿಟ್ ಇರ್ಬೋದು, ಕಂಪ್ನಿಯಿಂದ ಯಾವುದೇ ಹೊಸ ಮಾಡೆಲ್ ಲಾಂಚ್ ಇರ್ಬೋದು, ಅದು ಇಮಿಡಿಯೇಟ್ಲಿ ಇಲ್ಲಿಂದ ಮುಡಿಪು ಜನ ಮ್ಯಾಂಗ್ಳೂರ್ ಬರೋ ಬದಲು ವಿ ಓನ್ಲಿ ಕಮ್ ಟು ಮ್ಯಾಂಗ್ಳೂರ್, ನಾವೇ ಮುಡಿಪು ಬಂದುಬಿಟ್ಟು ಅದೆಲ್ಲ ಫೆಸಿಲಿಟಿ ಮುಡಿಪು ಜನರು ಕೊಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಸರ್. ಸೇಲ್ಸ್ ಸರ್ವಿಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಏನು ಮ್ಯಾಂಗ್ಳೂರಲ್ಲಿ ತೊಗೊಳ್ತಾ ಇದ್ದಾರೆ, ಸೇಮ್ ಎಕ್ಸ್ಪೀರಿಯನ್ಸ್ ಮುಡಿಪುದಲ್ಲಿ ತೊಗೊಬೋದು. ಮುಡಿಪು ಜನರಿಗೆ ಎಲ್ಲದ ಬೆನಿಫಿಟ್ ನಮಗೆ ಇಲ್ಲಿ ಸಿಗ್ತದೆ ಅಂತ. ಮೋರೋವರ್ ನಮಗೆ ಇವಾಗ ಎಕ್ಸ್ಚೇಂಜ್ ಬೆನಿಫಿಟ್ ನಡೀತದೆ ಕಂಪನಿಯಿಂದ, ಯಾವುದೇ ಒಂದು ಬೆನಿಫಿಟ್ಸ್ ಮ್ಯಾಂಗ್ಳೂರಲ್ಲಿ ಸಿಗ್ತದೆ, ಅದೆಲ್ಲ ಬೆನಿಫಿಟ್ಸ್ ಮುಡಿಪು ತನಕ ಬಂದ್ಬಿಟ್ಟು ನಾವು ಕೊಡ್ತಾ ಇದ್ವಿ. ವಿ ಹ್ಯಾವ್ ಕಮ್ ವಿತ್ ವೆರಿ ಗುಡ್ ಔಟ್ಲೆಟ್, ಸೇಲ್ಸ್ ಸರ್ವಿಸ್ ಪಾರ್ಟ್ಸ್ ಪ್ರತಿಯೊಂದು ಸರ್ವಿಸ್ ನಾವು ಇಮೇಲೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಹೇಳೋದು ಪ್ರತಿಯೊಂದು ಮುಡಿಪುದು ಜನರ ಸಿಟಿಸನ್ಸಿಗೆ ದಯವಿಟ್ಟು ಇಲ್ಲಿ ಬನ್ನಿ, ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇದೇ ವೇಳೆ ದ್ವಿಚಕ್ರ ವಾಹನಗಳ ಬಿಡಿಭಾಗದ ಕೊಠಡಿಯನ್ನ ಕಟ್ಟಡದ ಮಾಲಕ ಮೊಹಮ್ಮದ್ ಅವರು ಉದ್ಘಾಟಿಸಿದ್ರು. ಇನ್ನು ಸರ್ವಿಸ್ ವಿಭಾಗವನ್ನ ಪಂಪ್ವೆಲ್ ತ್ವಾಕಾ ಮಸೀದಿಯ ಮ್ಯಾನೇಜರ್ ಜಿಎಂ ಹಸನ್ ಕುഞ്ഞി ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾಲಕರಾದ ಮೊಹಮ್ಮದ್ ಶಾಫಿ ಅವರು ಮಾತನಾಡಿ, ಮುಡಿಪು ಭಾಗದ ಗ್ರಾಹಕರ ಬೇಡಿಕೆಯಾದ ಹೀರೋ ಸಂಸ್ಥೆಯ ಶಾಖೆಯನ್ನ ಆರಂಭಿಸಿದ್ದೇವೆ. ಗ್ರಾಹಕರಿಗೆ ಸಹಕಾರಿಯಾಗುವ ಉದ್ದೇಶದಿಂದ ಸಾಲ ಸೌಲಭ್ಯ, ಎಕ್ಸ್ಚೇಂಜ್ ಮೇಳ, ದರ ಕಡಿತ ಮಾರಾಟ ಮುಂತಾದ ಸೇವೆಯನ್ನ ಸಂಸ್ಥೆಯು ಗ್ರಾಹಕರಿಗೆ ನೀಡಲಿದೆ ಅಂತ ಹೇಳಿದ್ರು. ಅದೇ ಥರ ಪೂರೈಸಲಿಕ್ಕೆ ರೆಡಿಯಾಗಿದ್ದೇವೆ. ನಮ್ಮ ಶೋರೂಮ್ಗೆ ಎಲ್ಲ ಕಸ್ಟಮರು ಬಂದು ನಮ್ಮನ್ನು ಒಮ್ಮೆ ಇಲ್ಲಿ ವಿಸಿಟ್ ಕೊಡಿ, ನಮ್ಮ ಸರ್ವಿಸನ್ನು ಒಮ್ಮೆ ನೀವು ಅನುಭವಿಸಿ. ಕಾರ್ಯಕ್ರಮದಲ್ಲಿ ವೆಸ್ಟ್ ಕೋಸ್ಟ್ ಸಂಸ್ಥೆಯ ಮ್ಯಾನೇಜರ್ ಸಂದೀಪ್, ಕಸ್ತೂರಿ ಎಲ್ ನಾಯಕ್, ಸ್ಥಳೀಯರಾದ ಅಸ್ಗರ್ ಮುಡಿಪು, ಅಬ್ದುಲ್ ಅಜೀಜ್, ಹಸನ್ ಸಾಂಬಾರ್ ತೋಟ, ಇಬ್ರಾಹಿಂ ರಂತಡ್ಕ, ಖಲಂದರ್ ಹಾಜಿ ಗಂಗರ ಮಜಲ್, ಮೂಸಕುഞ്ഞി ಹಾಜಿ ಕೊಳ್ಳರ ಕೊರಡಿ, ಎಂಎಚ್ ಏಜೆನ್ಸಿ ಮಾಲಕ ಹನೀಫ್ ಕಡಬ, ರಿಯಾಜ್ ರಂತಡ್ಕ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಉದ್ಘಾಟನೆಯ ಪ್ರಯುಕ್ತ ಗ್ರ್ಯಾಂಡ್ ಮೋಟಾರ್ಸ್ ಗ್ರಾಹಕರಿಗೆ ಉತ್ತಮವಾದ ಕೊಡುಗೆಗಳನ್ನು ಘೋಷಣೆ ಮಾಡಿದೆ. ಉದ್ಘಾಟನೆಯ ಪ್ರಯುಕ್ತ ಆಯಿಲ್ ಚೇಂಜ್ಗೆ %10, ಬಿಡಿ ಭಾಗಗಳ ಮೇಲೆ %5 ರಿಯಾಯಿತಿಯನ್ನ ಘೋಷಿಸಿದೆ. ಇನ್ನು ಫ್ರೀ ಜನರಲ್ ಚೆಕ್ಅಪ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಗ್ರಾಹಕರಿಗೆ ನೀಡಲು ಸಂಸ್ಥೆ ಸಜ್ಜಾಗಿದೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ತೇರಳಕಟ್ಟೆ.